ವರ್ಷ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗೇನೋ ಈ ಸರ್ಕಾರ ಐತೆ ಏನೋ ಮಾಡುತ್ತೆ ಅಂತ ಅನ್ಬೋದು. ಮುಂದೆ ಬರೋ ಅಂತ ಸರ್ಕಾರ ನಾವು ರಾತ್ರಿ ಟೈಮಲ್ಲಿ ಮನಗಿದ್ದಾಗೆ ಏನನ್ನ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಯಾರು ಹೊಣೆ? ಇದಕ್ಕೆ ನಮ್ಮ ಪ್ರಾಣಕ್ಕೆ ಅಪಾಯ ಆದರೆ ಯಾರು ನಮಗೆ ಇದಕ್ಕೆ ಜವಾಬ್ದಾರಿ, ಹೊಣೆಗಾರ ಯಾರು ಇದಕ್ಕೆ? ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕೊಳಚೆ ಪ್ರದೇಶ ನಿರ್ಮೂಲನೆ ಮಂಡಳಿ ವತಿಯಿಂದ ನಿರ್ಮಾಣಗೊಳ್ಳುತ್ತಿರುವ ಸ್ಲಂ ಬೋರ್ಡ್ ಮನೆಗಳ ಕಾಮಗಾರಿ ಕಾರ್ಯಗಳು ಅತ್ಯಂತ ಕಳಪೆ ಮಟ್ಟದ ಕಾಮಗಾರಿಯಾಗಿದ್ದು, ಮನೆ ನಿರ್ಮಾಣದಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಸ್ಥಳೀಯ ಸಾರ್ವಜನಿಕರು ಹಾಗೂ ಮನೆ ನಿರ್ಮಾಣದಲ್ಲಿ ಮೋಸ ಹೋದ ಫಲಾನುಭವಿಗಳು ಆಡಳಿತ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸ್ಲಂ ಬೋರ್ಡ್ ಮನೆಗಳು ಮಂಜೂರು ಆಗಿ ಈಗಾಗಲೇ 4.5 ವರ್ಷ ಕಳೆದರೂ ಏನು ಕಾಮಗಾರಿ ಕೆಲಸ ಪೂರ್ಣಗೊಳಿಸದೆ ಅಕ್ರಮ ಎಸಗಲಾಗಿದೆ. 40% ಕಮಿಷನ್ ಸರ್ಕಾರ ಎಂದು ಮತ್ತೆ ಮತ್ತೆ ಸಾಬೀತುಪಡಿಸುತ್ತಲೇ ಇದೆ ಎಂಬುದಾಗಿ ಸ್ಥಳೀಯರು ಹಾಗೂ ಫಲಾನುಭವಿಗಳು ಸರ್ಕಾರದ ವಿರುದ್ಧ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮನೆಗಳಿಗೆ ದುರ್ಬಲ ತಳಪಾಯ ಹಾಕಲಾಗಿದ್ದು, ಮನೆ ನಿರ್ಮಾಣಕ್ಕೆ ಕಳಪೆ ಇಟ್ಟಿಗೆಗಳನ್ನು, ಕಳಪೆ ಕಬ್ಬಿಣಗಳನ್ನೇ ಬಳಸಲಾಗಿದೆ. ಸರ್ಕಾರದ ಆದೇಶದಂತೆ 5 ಇಂಚು ಆರ್ಸಿಸಿ ಹಾಕುವ ಬದಲು 2.5 ಇಂಚು ಹಾಕಲಾಗಿದೆ. ಇದರಿಂದಾಗಿ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳ ಮೇಲ್ಛಾವಣಿಗಳು ಸಂಪೂರ್ಣವಾಗಿ ಸೋರಿಕೆಯಾಗುತ್ತಿದೆ. ಹೊಸದಾಗಿ ಗೋಡೆಗಳು ನಿರ್ಮಾಣಗೊಂಡಿದ್ದರೂ ಮನೆ ನಿರ್ಮಾಣ ಪೂರ್ಣಗೊಳ್ಳುವ ಮೊದಲೇ ಗೋಡೆಗಳು ಬಿರುಕು ಬಿಟ್ಟಿದೆ. ಈ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ಹಾಗೂ ಫಲಾನುಭವಿಗಳು ಸಂಬಂಧಪಟ್ಟ ಸ್ಲಂ ಬೋರ್ಡ್ ಇಲಾಖೆ ಅಧಿಕಾರಿಯವರ ಬಳಿ ಹಾಗೂ ನಗರಸಭೆ ಆಡಳಿತ ಅಧಿಕಾರಿಗಳ ಬಳಿಯೂ ಸಹ ಮಾಹಿತಿಯನ್ನು ಕೇಳಿದರೂ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ನೀಡದೆ ಫಲಾನುಭವಿಗಳನ್ನು ಕಡೆಗಣಿಸುತ್ತಿರುವುದು ನಿಜಕ್ಕೂ ಕೂಡ ಶೋಚನೀಯ ವಿಷಯವಾಗಿದೆ ಎಂಬುದಾಗಿ ಫಲಾನುಭವಿಗಳು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಹಿರಿಯೂರು ನಗರದಲ್ಲಿನ ಸ್ಥಳೀಯ ಕಾಯಂ ವಾಸಿಗಳಿಗೆ ನೀಡದೆ ನಗರ ಮತ್ತು ಗ್ರಾಮಗಳಲ್ಲಿ 2 ಕಡೆಗಳಲ್ಲೂ ಸಹ ವಾಸವಿರುವ ಅಭ್ಯರ್ಥಿಗಳ ಬಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಂಜಿಲು ಕಾಸುಗಳಿಗೆ ತನ್ನ ಕರ್ತವ್ಯವನ್ನೇ ಮರೆತು ಸರ್ಕಾರದ ಆದೇಶ ಪಟ್ಟಿಯಲ್ಲಿ ಬಂದಂತಹ ನಿಜವಾದ ಫಲಾನುಭವಿಗಳ ಹೆಸರು ಪಟ್ಟಿಯಿಂದ ತೆಗೆದುಹಾಕಿ ಅನ್ಯಾಯವೆಸಗಿದ್ದಾರೆ. ಸರ್ಕಾರ ಇದರ ಬಗ್ಗೆ ಪುನಃ ಪರಿಶೀಲನೆ ನಡೆಸಬೇಕಾಗಿದೆ ಎಂಬುದಾಗಿ ತಾಲೂಕಿನ ಸಾರ್ವಜನಿಕರು ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಆಡಳಿತ ಮಂಡಳಿ ಅಧಿಕಾರಿಗಳು ಹಾಗೂ ತಮ್ಮ ವಾರ್ಡಿನ ಜನಪ್ರತಿನಿಧಿಗಳೆಂದು ಕರೆಸಿಕೊಳ್ಳುತ್ತಿರುವ ನಗರಸಭೆ ಸದಸ್ಯರನ್ನು ಹಾಗೂ ನಗರಸಭೆ ಅಧ್ಯಕ್ಷರನ್ನು, ನಗರಸಭೆ ಆಡಳಿತ ಅಧಿಕಾರಿಗಳನ್ನು ವಿಚಾರಿಸಿದರೆ ಬೇಜವಾಬ್ದಾರಿತನದ ಉತ್ತರ ನೀಡುವುದಾಗಿ ಸಾರ್ವಜನಿಕರು ಹೇಳಿದ್ದಾರೆ ಮತ್ತು ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕಳಪೆ ಕಾಮಗಾರಿ ಸಂಬಂಧಪಟ್ಟಂತೆ ಮಾನ್ಯ ಚಿತ್ರದುರ್ಗ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕವಿತಾ ಎಸ್ ಮನ್ನಕೇರಿ ಅವರ ಗಮನಕ್ಕೆ ತಂದರೂ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ನಿರ್ಲಕ್ಷ್ಯತನ ತೋರಿರುವುದಾಗಿ ತಿಳಿಸಿದ್ದಾರೆ. ಆದರೆ ಇದೀಗ ಜಿಲ್ಲೆಗೆ ನೂತನವಾಗಿ ಜಿಲ್ಲಾಧಿಕಾರಿಯಾಗಿ ಆಗಮಿಸಿರುವ ದಿವ್ಯಾ ಪ್ರಭು ಇವರಾದರೂ ಈ ಸ್ಲಂ ಬೋರ್ಡ್ನ ಕೊಳಚೆ ಪ್ರದೇಶಗಳ ನಿರ್ಮೂಲನೆ ಮಂಡಳಿ ವತಿಯಿಂದ ಮೋಸ ಹೋಗಿರುವ ಫಲಾನುಭವಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು, ನೊಂದ ಜನರಿಗೆ ನ್ಯಾಯ ಒದಗಿಸಬೇಕು. ಇನ್ನಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವೇ ನಡೆಸಬೇಕಾಗುತ್ತದೆ ಎಂದು ಫಲಾನುಭವಿಗಳು ತಿಳಿಸಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. 35,000 ನಮಗೆ 3 ಡಿಡಿ ಕಟ್ಟಬೇಕು ಅಂತ ಹೇಳಿದ್ರು ಅವರು. 3 ಡಿಡಿಯಲ್ಲಿ ಫಸ್ಟ್ ಡಿಡಿ ಕಟ್ಟಿದೆ ನಾನು 35,000. ಆ ಡಿಡಿ ಕೊಡ್ರಿ ಅಂದರೆ ಬರೀ ಚಲನ್ ಮಾತ್ರ ಕೊಟ್ಟಿದ್ರು, ಡಿಡಿ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದ್ರು. ಸೆಕೆಂಡ್ ಟೈಮಲ್ಲಿ ಬಾಟಮ್ಗನ್ನ ಕೆಲಸ ಮಾಡ್ತಾ ಅವಾಗ ಏನು ಹೇಳಿದ್ರು, ಅವಾಗ ಇನ್ನೂ ಒಂದು ಡಿಡಿ ಕಟ್ಟಬೇಕು ಅಂದರು. ಈಗ ನಾನು ಕೆಲಸ ಮಾಡಿರೋ ಅಮೌಂಟ್ ಕೊಡ್ರಿ, ಕೂಲಿ ದುಡ್ಡು ಅಂದರೆ 13,000 ಕೊಟ್ಟರು ನನಗೆ. ಆ 13,000ದಲ್ಲಿ ನನಗೆ ಇನ್ನೂ ಒಂದು ಡಿಡಿ ಕಟ್ಟಬೇಕಾದ್ರೆ ಕಟ್ಟಿದ್ರೆ ಮೇಲ್ಗಡೆ ಮೆಟೀರಿಯಲ್ ಕೊಡ್ತೀನಿ ಅಂದರು ಅವರು. ಆವಾಗ ನಾನು ಎಷ್ಟು ಕಟ್ಟಬೇಕು ಒಂದು 22,000 ಕೇಳಿದ್ರು. ನಾನು 20,000 ಇದೆಯಪ್ಪ ನನ್ನ ಹತ್ರ, ಜಮಾ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಕೊಡಬೇಕಾದ್ರೆ ಅದು ಜಮಾ ಮಾಡುವಂತೆ ಅಂದೆ. ಕಟ್ತಾ ಇಲ್ಲಿಂದ ಟಾಪ್ವರೆಗೆ ಬಂದ್ರು ಒಂದು ಬಿಲ್ಲಿನೂ ಏನು ಇದುವರೆಗೂ ₹1 ದುಡ್ಡು ಕೊಟ್ಟಿಲ್ಲ. ಮತ್ತು ಆಮೇಲೆ ಟಾಪಲ್ಲಿ RCC ಹಾಕಬೇಕು, ಕೊಡ್ರಿ ಅಂದು ಅದನ್ನು ರೇಗಿಸಿ ನನಗೆ ಮೆಟೀರಿಯಲ್ ಕೊಟ್ಟರು. ಅದು ಕೊಟ್ಟರೆ ಅದೆಷ್ಟು 20 ಚೀಲ ಸಿಮೆಂಟು, 5 ಚದರ ರೂಫಿಗೆ 20 ಚೀಲ ಸಿಮೆಂಟ್ ಅದು ಹೆಂಗೆ ಹಾಕ್ತಾರೆ? 20 ಚೀಲ ಆಗಲ್ಲ ಅಂದ್ರೆ ನಾವು ಕೊಡೋದೇ ಇಷ್ಟೇ ರೀ. ನಮಗೆ ಅಲ್ಲಿ ಗೌರ್ಮೆಂಟಿಂದ ಕೊಡ್ತಿರೋದೇ ಅಷ್ಟು. ಮೆಟೀರಿಯಲ್ ನೋಡಿದ್ರೆ ಕಮ್ಮಿ ಕೊಡ್ತೀರಾ. ಸ್ಟೀಲ್ ಈ ರಾಡುಗಳು ಸ್ಟೀಲ್ ಕೊಟ್ಟಿದ್ದಾರೆ, ಎಲ್ಲ ಕಟ್ ರಾಡ್ ಕೊಟ್ಟಿದ್ದಾರೆ. ಕಟ್ ರಾಡಲ್ಲಿ ಒಂದೊಂದು ರಾಡಲ್ಲಿ 12 ಮೀಟ್ರ್ ಬರುತ್ತೆ. ಆ ರಾಡು 12 ಮೀಟ್ರ್ ಬರೋಲ್ಲ, ಅದು ಬರೋದೇ 8 ಮೀಟ್ರು ಇಲ್ಲ 7 ಮೀಟ್ರ್ ಬರುತ್ತೆ ಅದು ಸ್ಟೀಲು. ಅದರಲ್ಲಿ ನಾವು ಹೆಂಗೆ ಮತ್ತೆ ನಾವು ಕೈಯಿಂದ ಅಲ್ಲಿ ಇಲ್ಲಿ ಸಾಲ ಮಾಡಿ ಮತ್ತೆ ಸ್ಟೀಲ್ ಹಾಕಿಸಿ RCC ಹಾಕಿಸಿ ಸಿಮೆಂಟ್ಗೂ ಸಾಲ ಆ ಥರ ಮಾಡ್ಕೊಂಡು ಮಾಡಿದ್ವಿ. ಈಗ ಕೇಳಿದ್ರೆ ಇಲ್ಲಿಂದ ಇಲ್ಲಿಗನ RCCಗನ ಕಟ್ಟಿದ್ವಿ, ನಮಗೆ ಕೂಲಿ ದುಡ್ಡು ಕೊಡ್ರಿ ಅಂದರೆ ನಾವು ಗೌರ್ಮೆಂಟಿಂದ ಎಷ್ಟು ನಿಮ್ಮದು ಅಡಿ ಇದೆಯೋ ಅಷ್ಟೇ ದುಡ್ಡೇ ನಾವು ಕೊಡೋದು. 78,000 ಫಸ್ಟ್ ಕೊಡ್ತೀನಿ ಅಂದಿದ್ರು ಅವರು. 78,000 ಈಗ ಕೊಡೋಲ್ಲ, ನಾವು ಒಂದು ಲೆಕ್ಕ ಹಾಕಿ ಅದ್ರ ತಕ್ಕಂತೆ ನಾವು ನಿಮಗೆ ಕೂಲಿ ಕೊಡೋದು ಅಂತ ಈಗ ಹೇಳ್ತಿದ್ದಾರೆ. ಫಸ್ಟ್ ನೋಡಿದ್ರೆ 78,000 ಕೊಡ್ತೀನಿ ಅಂತ ಹೇಳಿದ್ರು ಅವರು.
ಈ 3 ಡಿ ಡಿ ಕಟ್ಟಬೇಕು ಅಂತ ಹೇಳಿದ್ರು. 2 ಡಿ ಡಿ ಕಟ್ಟಿದ್ದೀನಿ ನಾನು. ಇದುವರೆಗೂ 13,000 ಬಿಟ್ಟರೆ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅವರು, ಕೂಲಿ ದುಡ್ಡು. ಮತ್ತು ಆಮೇಲೆ ಸಿಮೆಂಟು ಕೊಡ್ರಿ ಅಂತ ನಾನು ಕೇಳಿದ್ರೆ ಇಲ್ಲಿಂದ ಇಲ್ಲಿಗನ 74 ಚೀಲ ಸಿಮೆಂಟ್ ಕೊಟ್ಟಿದ್ದಾರೆ. ಬರೀ ಆರ್ ಸಿ ಸಿಗೆ 38 ಚೀಲ ಹೋಗಿದೆ ಆರ್ ಸಿ ಸಿಗೆ. ಅವ್ರು ಗಾಡಿ ಬಾಡಿಗೆ ಅದೆಲ್ಲ ನಾವು ಕೈಯಿಂದ ಹಾಕೊಂಡು ಮಾಡಿರೋದು, ಎಕ್ಸ್ಟ್ರಾ ತಗೊಂಬಂದು ಮಾಡಿರೋದು ನಾವು. ಮಳ್ಳು ಸಪ್ರೇಟು, ಮಳ್ಳು ಕೊಟ್ಟಿಲ್ಲ. ಇದು ಎಮ್ಸೆಂಟು ಪೇಸೆಂಟ್ ಅಂತ ಕೊಟ್ಟಿದ್ದಾರೆ, ಡೆಸ್ಟ್ ಪೇಸೆಂಟು ಎಲ್ಲ ಧೂಳ್ ಥರ ಇದೆ. ಅದು 3 ಲೋಡ್ ಕೊಡೋದಿರೋದೇ ನಾವು 1 ಲೋಡು ಇಲ್ಲ 2 ಲೋಡೇ ಕೊಡೋದು ಅಂತಾರೆ. ಜಲ್ಲಿ ಆರ್ ಸಿ ಸಿಗೆ 2 ಲೋಡ್ ಕೊಟ್ಟಿದ್ದಾರೆ, ಇಲ್ಲ 1 ಲೋಡ್ 2 ಲೋಡ್ ಕೊಟ್ಟಿದ್ದಾರೆ ನನಗೆ ಅದು ಜಲ್ಲಿ. ಮತ್ತು ಆಮೇಲೆ ಗಿಲಾವಾಕಿ 1 ಲೋಡ್ ಪೀಸೆಂಟ್ ಕೊಟ್ಟಿದ್ದಾರೆ. ಗಿಲಾವಾಗ ಐಟಮ್ಗೆ ಚೌಕಟ್ಟು, ಈ ಕರೆಂಟಿನ ಐಟಮು ಅದೆಲ್ಲ ಲೇಬರು ಅದು ಕೊಡ್ರಿ ಅಂದರೆ ಕೊಡ್ತೀವಿ ಮ್ಯಾಲಿಂದ ಬಂದಿಲ್ಲ ನಿಮ್ಗೆ, ಇನ್ನು ನಿಮ್ಗೆ ಆರ್ಡ್ರು ಕೊಡ್ತೀನಿ ನಾನು ನಿಮಗೆ, ನೀವು ಕಟ್ಕೊಳ್ರಿ ನಾವೆಲ್ಲಂತ ಸಾಲ ಮಾಡೋಣ. ಈಗ ನನ್ನ ಹತ್ರ ದುಡ್ಡಿಲ್ಲ ಮಾಡ್ಸೋಕ್ಕೆ, ಅಲ್ಲಿಗೆ ನಿಲ್ಲಿಸಿದ್ದೀನಿ ನಾನು. ಇದುವರೆಗೂ ಎಷ್ಟು ಕೊಟ್ಟಿದ್ದೀರಾ? ಯಾರಿಗೆ? ಅವರಿಗೆ ಬಿಲ್ಡಿಂಗ್ ನಾನು ಇಲ್ಲಿ ಅಲ್ಲಿಂದ 4 ಲಕ್ಷ ರೂಪಾಯಿ ಸಾಲ ಮಾಡಿ ಮನೆ ಕಟ್ಟಿದ್ದೀನಿ. ಈಗ ಅವ್ರು ಹೆಂಗೋ ಗೌರ್ಮೆಂಟಿಂದ ಕಟ್ಸ್ಕೊಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ನಾನೇನೋ ಹೆಂಗೋ ಏನು ಬಿಡು 1 ಲಕ್ಷನೋ 1.5 ಲಕ್ಷನೋ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿ. ವಸತಿ ಸಚಿವ ಸೋಮಣ್ಣನವರು ಹೇಳ್ತಾರೆ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂದರೆ 100 ವರ್ಷ ಬರುತ್ತೆ ಅಂತೇಳಿ ಅವ್ರು ಹೇಳಿದ್ರು. ಇಲ್ಲೇ ಇಂಜಿನಿಯರ್ಗಳು ನಡೆದ್ರೆ 15-20 ವರ್ಷ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗೇನೋ ಈ ಸರ್ಕಾರ ಐತೆ ಏನೋ ಮಾಡುತ್ತೆ ಅಂತ ಅನ್ಬೋದು. ಮುಂದೆ ಬರೋ ಅಂಥ ಸರ್ಕಾರ ನಾವು ರಾತ್ರಿ ಟೈಮಲ್ಲಿ ಮನಗಿದ್ದಾಗೆ ಏನನ್ನ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಯಾರು ಹೊಣೆ? ಇದಕ್ಕೆ ನಮ್ಮ ಪ್ರಾಣಕ್ಕೆ ಅಪಾಯ ಆದರೆ ಯಾರು ನಮಗೆ ಇದಕ್ಕೆ ಜವಾಬ್ದಾರಿ, ಹೊಣೆಗಾರ ಯಾರು? ಇದಕ್ಕೆ ತಿಂಗಳಲ್ಲೇ ಫಿನಿಶ್ ಮಾಡ್ಕೊಡ್ತೀವಿ, ನೀವೇನು 1 ರೂಪಾಯಿ ಖರ್ಚು ಮಾಡಿಬಿಟ್ರೆ ಬರೀ 75,000 ಡಿ ಡಿ ಕಟ್ಟರೆ ನಿಮಗೆ ಮನೆ ರೆಡಿ ಮಾಡಿ ಬೇಗ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಸ್ಟಾರ್ಟಿಂಗಲ್ಲಿ. ಆಮೇಲೆ ಬೇಸ್ಮೆಂಟ್ಗೆ ನಾವು ನೆಲದಿಂದ ಮೇಲೆ ಹಾಕೋದು ಅಂತೇಳಿ ಬೇಸ್ಮೆಂಟಿನ ಗುಂಡಿ ತೋರಿಸಿರಲ್ಲ ನಮ್ಮದೇ ಎಕ್ಸ್ಟ್ರಾ ಖರ್ಚು, ಅದಕ್ಕೆ 80,000 ಖರ್ಚಾಯಿತು ಬರೀ ಬೇಸ್ಮೆಂಟ್ಗೆ. 75,000 ಡಿ ಡಿ ಕಟ್ಟಿದ್ದು ಬಿಟ್ಟು ಅದು ಬಿಟ್ಟು ಆಮೇಲೆ ಮನೆ ಮುಂದೆ ಒಂದು ಸಜ್ಜೆ ಬೇಕು ಅಂದ್ರೂ ಅದಕ್ಕೆ 20,000 ವಸೂಲಿ ಮಾಡೋದು. ಒಳಗೆ ಬಾತ್ರೂಮ್ ಮೇಲೆ ಒಂದು ಅಟ್ಟ ಬೇಕು ಅಂದರೂ ಮತ್ತು 7 ಅಡಿ ಗೋಡೆ ಆದಮೇಲೆ ಒಳಗಡೆ ಸಜ್ಜೆ ಆಗಬೇಕು ಅಂದ್ರೂ ಅದಕ್ಕೆ 20,000 ಅಂತ ಅದಕ್ಕೆ 20,000 ಇಸ್ಕೊಂಡ್ರು. ಎಲ್ಲದು 20 ನಮ್ಮದು ಸಣ್ಣ ಮನೆ ಇರ್ಬೋದು, ಸಣ್ಣ ದುಡಿಮೆ ಇರ್ಬೋದು ಸರ್. ಆದ್ರೆ ನಮ್ಮ ಮನೆ ಆಗ್ತೈತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅಲ್ಲಿ ಇಲ್ಲಿ ವಾರದ ಬಡ್ಡಿ ದಿನದ ಬಡ್ಡಿ ಲೆಕ್ಕಾಚಾರಕ್ಕೆ ತಗೊಂಬಂದು ಮನೇನ ರೆಡಿ ಮಾಡಿದ್ವಿ. ಆದರೆ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡಿದ್ರು ಸಮೇತ ನಮ್ಮ ಪ್ರತಿಫಲ ಏನೂ ಆಗಿಲ್ಲ. 2 ವರ್ಷ ಆಗ್ತಾ ಬಂದ್ರೂ ಅರ್ಧ ಮನೆಯೂ ಆಗಿಲ್ಲ. ಈಗ 1.25 ಲಕ್ಷ ಡಿ ಡಿ ಕಟ್ತಿದ್ದಾರೆ ಅಂತೇಳಿ ಅವ್ರದ್ದು ಸಮೇತನೂ ಆರ್ ಸಿ ಸಿ ರೇಂಜ್ವರೆಗೂ ಅವ್ರಿಗೆ ಸ್ಪೀಡಾಗಿ ಐಟಮ್ ಕೊಡ್ತಿದ್ದಾರೆ ಅಷ್ಟೇ. ಎಲ್ಲವೂ ಆರ್ ಸಿ ಸಿ ಆಗಿ ನಿಂತಿದ್ದಾವೆ. ಹಂಗಾಗಿ ಕಾಮಗಾರಿ ನಿಲ್ಲಿಸ್ತಿದ್ದಾರೆ ಸರ್. ಒಬ್ಬ ಕಾಂಟ್ರಾಕ್ಟರ್ ನಮ್ಗೆ 5 ಮನೆಗೆ ಬಿಟ್ಟಿದ್ದಾರೆ. ಅವ್ರದ್ದು ಯಾರ್ದು ಎಕ್ಸ್ಟ್ರಾ ಕೆಲಸ ಇರುತ್ತೋ ಅವ್ರದ್ದು ಮಾತ್ರ ಮಾಡ್ತಿದ್ದಾರೆ. ನಮ್ಮವು ಏನು ನಾವು ಎಕ್ಸ್ಟ್ರಾ ಮಾಡ್ಸೋಕ್ಕಾಗಲ್ಲ, ಇದ್ದಿದ್ರೆ ಮಾಡ್ಕೊಡಪ್ಪ ಅಂದರೆ ಇಲ್ಲಪ್ಪ ಇವಾಗ ನಿನ್ನ ಮನೆಯೇ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗೋಲ್ಲ ಅಂತೇಳಿ ಅವರು ಲೇಬರ್ಸು ಅವ್ರೇನು ಹೇಳ್ತಾರೆ ಅವ್ರು ನಮ್ಮನ್ನು ಬೆಳೆಸಿ ನಾವು ವಾರ ಪೇಮೆಂಟ್ ಕೊಡಬೇಕಾಗುತ್ತೆ. ಅವ್ರಿಗೆ ನಾವು ಅವ್ರು ಕೊಡೋ ದುಡ್ಡು ನಮಗೆ ಸಾಕಾಗ್ತಿಲ್ಲ ಅಂತ ಅವ್ರು ಲೇಜಿ ಮಾಡ್ತಿದ್ದಾರೆ. ನಾವು ಇಂಜಿನಿಯರಿಗೆ ಫೋನ್ ಮಾಡಿದ್ರೆ ಕಳಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತ ಒಂದು ಫೋನ್ ಕಟ್ ಮಾಡ್ತಾರೆ. ಆಮೇಲೆ ಪದೇ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಯಾವಾಗಲೂ ಒಂದು ಸರಿ ಬಂದು ಮಗ ತೋರಿಸಿಲ್ಲ. ಸ್ಟಾರ್ಟಿಂಗಲ್ಲಿ ಬಂದರು, ನಾವು ಒಂದೊಂದು ಲೋಡ್ ಜಲ್ಲಿಗೂ ಸಮೇತ 500 ರೂಪಾಯಿ ಕೊಟ್ಟು ಟ್ಯಾಕ್ಟ್ರಲ್ಲಿ ಇಳಿಸ್ಕೊಂತಿದ್ವಿ. ಏನು ಈ ಕೊಳಚೆ ನಿರ್ಮೂಲನಾ ಮಂಡಳಿ ವಿಚಾರವಾಗೆಲ್ಲ ಮಾತಾಡಿದ್ರು. ಈಗ ನಾನು ಸರ್ಕಾರಕ್ಕೆ ಕೇಳೋದೊಂದು ಪ್ರಶ್ನೆ ಏನಂದರೆ, ಯಾವುದಾನ ಒಂದು 15-20 ಸಾವಿರಕ್ಕೆ ಯಾವುದಾನ ಒಂದು ವಸ್ತು ತಗೋಬೇಕು ಅಂದರೆ 100 ಕೊಟೇಶನ್ ಕೇಳ್ತಾರೆ ಸರ್ಕಾರದವರು. ಬಡವರೇನು ಇವರಿಗೆ ಬೇಕಾಬಿಟ್ಟು ಸಿಕ್ಕಿದ್ದಾರೆ ಈ ಸರ್ಕಾರದವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗ 7 ಲಕ್ಷದ ಪ್ರಾಜೆಕ್ಟಿಗೆ ಯಾರೂ ಯಾವುದೇ ರೀತಿಯಲ್ಲಿ ಕೊಟೇಶನ್ ನೀಡ್ತಾ ಇಲ್ಲ. ಬಡವರಿಗೆ ಅನ್ಯಾಯ ಆಗ್ತಿದೆ. ಎಷ್ಟೋ ಜನ ಮನೆಯವರು ಮನೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗಿಡದ ಕೆಳಗೆ ವಾಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಎಲ್ಲ ಅಧಿಕಾರಿಗಳಿಗೂ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೂ ಎಚ್ಚರ ನೀಡ್ತಾ ಇದ್ದೀವಿ. ಇಷ್ಟು ಜನ ಬೇಸತ್ತು ಹೊರಗೆ ಬಂದಿದ್ದೀವಿ. ಇದ್ರ ಮುಂದೆ ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ಜನ ತಿಳಿಸಿದ್ದಾರೆ. ಇದು ನಿಲ್ಲೋದಿಲ್ಲ, ಹೋರಾಡ್ತೀವಿ. ಈಗ ಮನೆಯಿಂದ ಹೊರಗೆಳೆದು ಗಿಡದ ಕೆಳಗೆ ನಿಂತ್ಕೊಂಡೆ ಹೋರಾಟ ಮಾಡ್ತಾ ಇದ್ದೀವಿ. ದೊಡ್ಡದೇನಲ್ಲ, ನಮಗೆ ಇರೋ ಮನೆಗಳನ್ನ ಕೆಡವಿದ್ದೀವಿ. ನಾವು ಕೆಡವಿಬಿಟ್ಟು ಬೀದಿನಾಗ ಬಂದು ನಿಂತು ಇವಾಗ ಹೋರಾಟಕ್ಕೆ ಬಂದಿದ್ದೀವಿ ಅಂದರೆ ಇವಾಗ ನಮ್ಗೆ ಯಾವುದೂ ದೊಡ್ಡದಲ್ಲ. ದೊಡ್ಡ ಮಟ್ಟದಲ್ಲಿ ಎಲ್ಲ ಸಂಘಟನೆಗಳು, ಏನು ಕಟ್ಟಡ ಕೂಲಿ ಕಾರ್ಮಿಕರ ಸಂಘಟನೆಗಳಿದ್ದಾವೆ, ಇದೆಲ್ಲರದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಏನು ಐತೆ ಅದು ಬಗೆಹರಿಸಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ನೀವು ಉತ್ತರ ಕೊಡಬೇಕಾಗುತ್ತೆ ಎಲ್ಲ ಕರ್ನಾಟಕದ ಸಾರ್ವಜನಿಕರಿಗೆ. ಇಷ್ಟನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತೇನು ಹಿರಿಯೂರು ತಾಲೂಕು ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಹಿರಿಯೂರಿನಲ್ಲಿ
ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಏನು ಕಟ್ಟಡಗಳನ್ನು ಕಟ್ಟಿ ಕೊಡಬೇಕು, ಅವರಿಗೆ ಮನೆಗಳನ್ನ ಕಟ್ಟಿಕೊಡಬೇಕು ಅಂತಕ್ಕಂಥ ವಿಚಾರವಾಗಿ ಮನೆಗಳನ್ನ ಏನು ಕಟ್ತಾ ಇದ್ದಾರೆ, ಮಿರ್ಜಾಪುರ ಆಗಿರ್ಬೋದು, ಕಟಕರ ಆಗಿರ್ಬೋದು, ಗೋಪಾಲ್ಪುರ ಆಗಿರ್ಬೋದು, ಕಟಕರಹಳ್ಳಿ ಆಗಿರ್ಬೋದು, ಕೊಟ್ಟಿಗೆ ಆಗಿರ್ಬೋದು, ಎಲ್ಲೆಲ್ಲಿ ಹಿರಿಯೂರಿನಲ್ಲಿ ಸ್ಲಮ್ ಬೋರ್ಡ್ ಇದೆಯೋ ಈ ಒಂದು ಪ್ರದೇಶದಲ್ಲಿ ಏನು ಸ್ಲಮ್ ಬೋರ್ಡ್ನ ವತಿಯಿಂದ ಏನು ಕೊಳಚೆ ನಿರ್ಮೂಲನಾ ಮಂಡಳಿಯ ವತಿಯಿಂದ ಏನು ಕಾರ್ಮಿಕರ ಒಂದು ಕಟ್ಟಡಗಳನ್ನು ಕಟ್ತಾ ಇದ್ದಾರಲ್ಲ, ಈ ಕಟ್ಟಡಗಳೆಲ್ಲವೂ ಸಮೇತ ಇವತ್ತಿನ ದಿನದಲ್ಲಿ ಬಹಳ ಕಳಪೆ ಗುಣಮಟ್ಟವನ್ನು ಹೊಂದಿರತಕ್ಕಂತಹ ಕಟ್ಟಡಗಳಾಗಿದ್ದಾವೆ. ನ್ಯಾಯಸಮ್ಮತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೋದಕ್ಕೆ ಇದು ಸರಿ ಇಲ್ಲ, ಇದನ್ನು ನಿಲ್ಲಿಸಿ, ಇದನ್ನು ಕಟ್ಟಬಾರ್ದು ಅಂತಂದೇಳಿ ಹೋಗಿ ಕೇಳಿದ್ರೆ ಹಿರಿಯೂರಿನಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶನೇ ಯಾರನ್ನು ಸಮೇತ ಕೊಡ್ತಾ ಇಲ್ಲ. ಕಾರಣ ಏನು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಸಮೇತ ಹೋರಾಟವನ್ನು ಮಾಡತಕ್ಕಂಥ ಹಕ್ಕು ಸಂವಿಧಾನದಲ್ಲಿ ಲಿಖಿತ ರೂಪವಾಗಿದೆ. ಈ ಲಿಖಿತ ರೂಪವಾಗಿರ್ತಕ್ಕಂಥದ್ದು ಕೆಲವು ಜನಗಳ ಹೇಳಿಕೆಗಳನ್ನ ತಗೊಂಡು ಇವತ್ತು ಕಟ್ಟಡ ಕಾರ್ಮಿಕರು ಹೋರಾಟವನ್ನ ಮಾಡಬಾರ್ದು ಅಂತ ನ್ಯಾಯಕ್ಕೋಸ್ಕರವಾಗಿ ನಾವೇನ್ ಮಾಡಬೇಕು? ಪ್ರಜಾಪ್ರಭುತ್ವದ ಒಗ್ಗಲೆ ಅಂತಕ್ಕಂಥದ್ದನ್ನೇ ಇವತ್ತು ನಮ್ಮ ಹಿರಿಯೂರಿನಲ್ಲಿ ಆಗ್ತಾ ಇದೆ. ಯಾತಕ್ಕೋಸ್ಕರ ಮಾಡಬಾರ್ದು? ಹೋರಾಟನ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಮೇತ ಹೋರಾಟದ ಮನೋಭಾವನೆ ಇದ್ದೇ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಹೋರಾಟವನ್ನ ಪ್ರತಿಯೊಬ್ಬ ಮಾಡಲೇಬೇಕು. ಹಂಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಮೇತ ನಾವು ಈ ಒಂದು ಕಟ್ಟಡಗಳನ್ನ ಕಟ್ಟೋದಕ್ಕೆ ಬಿಡದಂಗೆ ಕಳಪೆ ಕಾಮಗಾರಿಯಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಹಾಕಿ ಈ ಕಟ್ಟಡಗಳನ್ನ ಕಟ್ಟತಕ್ಕಂಥರ ವಿರುದ್ಧವಾಗಿ ನಾವು ಸಾವಿರಾರು ಕಟ್ಟಡ ಕಾರ್ಮಿಕರೊಂದಿಗೆ ಹಿರಿಯೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಕಾರ್ಯಕರ್ತರು ಮತ್ತು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳೊಂದಿಗೆ ಮುಂದಿನ ದಿನಗಳಲ್ಲಿ ಉಗ್ರ ರೂಪವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತಾ ಇದ್ದು ನಮ್ಮ ಸಿರಿಗನ್ನಡನಾಡು ಕಟ್ಟಡ ಕಾರ್ಮಿಕ ಸಂಘದ ಸದಸ್ಯರು ನಂಬೋರ್ಡ್ಗಳಲ್ಲಿ ಬರೀ ಸದಸ್ಯರಂತಲ್ಲ, ನಾವು ಸಾಮಾಜಿಕ ನ್ಯಾಯ ಕೇಳ್ತಿದ್ವಿ. ಈ ನಮ್ಮ ಹಿರಿಯೂರು ತಾಲೂಕಲ್ಲಿ ಗೋಪಾಲ್ಪುರ, ಆಜಾದ್ ನಗರ, ಕಟಗರಹಳ್ಳ ಮತ್ತು ಮಿರ್ಜಾಪುರ ಇಂಥ ಸ್ಥಳಗಳಲ್ಲಿ ಸರ್ಕಾರದಿಂದ ಅನುದಾನದ ಮೂಲಕ ಬಂದಿರತಕ್ಕಂಥ ಬೋರ್ಡ್ ಮೂಲಕ ಮನೆಗಳನ್ನ ಕಟ್ಕೊಡ್ತಾರೆ ಬಡವರಿಗೆ. ಅಲ್ಲಿ ಟೋಟಲಿಗೆ ಇವ್ರು ಕಟ್ತಕ್ಕಂಥ DD ಕಟ್ಟಿರೋ ಅಮೌಂಟ್ ಸೇರಿ ಒಂದು ಮನೆಗೆ 7.5 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಬಂದಿದೆ. ಆದರೆ ಇವರು ಕೊಡ್ತಕ್ಕಂಥದ್ದು ಮೆಟೀರಿಯಲ್ಲು 3 ಲಕ್ಷಕ್ಕೂ ಕೊಡ್ತಾ ಇಲ್ಲ. ಅತಿ ಕಳಪೆ ಕಾಮಗಾರಿನ ಕೆಲಸ ಮಾಡ್ತಾ ಇದ್ದಾರೆ. ಇದು ನಾವು ಸಾಕಷ್ಟು ಈ ಚರ್ಚಾ ಸಭೆಗಳನ್ನ ಸೇರಿದಾಗ ನಮ್ಮ ಕಟ್ಟಡ ಕಾರ್ಮಿಕ ಸಂಘದ ಸದಸ್ಯರು ಇದು ನಮ್ಮ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ ಅಂತ ಹೇಳ್ತಿದ್ರು. ಆದ್ದರಿಂದ ನಾವು ITA ಮಾಹಿತಿನಲ್ಲಿ ಹಾಕಿದ್ವಿ, ನೀವು ಕೊಡ್ತಕ್ಕಂಥದ್ದು ಈ ಕಾಮಗಾರಿಯ ಒಂದು ಮೆಟೀರಿಯಲ್ ಏನು ಕೊಡ್ತಾ ಇದ್ದಾರೆ ನಮಗೆ ಅದನ್ನು ಕೊಟೇಶನ್ ಕೊಡ್ರಿ ಅಂತ ಕೇಳಿದಾಗ ಸುಮಾರು 6-7 ತಿಂಗಳಿಂದ ನಮ್ಮನ್ನು ಸತಾಯಿಸಿದ್ರು. ಯಾವುದೇ ಒಂದು ಕೊಟೇಶನ್ ನಮ್ಗೆ ಕೊಡಲಿಲ್ಲ. ಹಾಗಾಗಿ ನಾವು ಬೇಸತ್ತು ಹೋರಾಟಕ್ಕೆ ನಿಂತ್ವಿ. ಈ ಕೊಳಚೆ ನಿರ್ಮೂಲನಾ ಮಂಡಳಿ ವಿರುದ್ಧ ಹೋರಾಟಕ್ಕೆ ನಿಂತಾಗ ನೇರವಾಗಿ ಹೋಗಿ ಟೌನ್ ಸ್ಟೇಷನ್ಗೆ ಒಂದು ಪರ್ಮಿಷನ್ ಸಮೇತ ತಗೊಂಡ್ವಿ. ಇದೇ ತಿಂಗಳು 17ನೇ ತಾರೀಕಿಗೆ ಪರ್ಮಿಷನ್ ಲೆಟರ್ ಕೊಟ್ಟರು. ನಂತರ ಇದು ಯಾರ ಪ್ರಭಾವಿ ವ್ಯಕ್ತಿಗಳಿಂದ ಯಾರೋ ಒಬ್ಬ ವ್ಯಕ್ತಿಯಿಂದ ನಮ್ಮ ಹತ್ರ ಲೆಟರ್ ಸಮೇತ ಇದೆ. ಮುಂಚೆ ನಮಗೆ ಪರ್ಮಿಷನ್ ಕೊಟ್ಟಿದ್ರು, 17ನೇ ತಾರೀಕಿಗೆ ನೀವು ಹೋರಾಟ ಮಾಡ್ಬೋದಂತ ನಮಗೆ ಪರ್ಮಿಷನ್ ಕೊಟ್ಟಿದ್ರು. ನಂತರ 16/10/2022 ಯಾರೋ ಒಬ್ಬ ವ್ಯಕ್ತಿ ಈ ಹೋರಾಟಕ್ಕೆ ಅನುಮತಿ ಕೊಡಬೇಡ್ರಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತಂತ ಒಂದು ಲೆಟರ್ ಕೊಟ್ಟಿರೋದಕ್ಕೆ ನಮ್ಮ ಹೋರಾಟನ ಕ್ಯಾನ್ಸಲ್ ಮಾಡಿದ್ರು. ಆದ್ದರಿಂದ ಇದು ನಾವು ಕೇಳ್ತಕ್ಕಂಥ ಪ್ರಶ್ನೆ, ಸಂವಿಧಾನದ ಅಡಿಯಲ್ಲಿ ಹೋರಾಟ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಹೋರಾಟ ಮಾಡುವಂಥ ಹಕ್ಕಿದೆ. ಅಂದರೆ ಇದು ಹೋರಾಟ ಹಕ್ಕನ್ನು ಒಬ್ಬ ವ್ಯಕ್ತಿ ತಡೆಯುವಂಥ ಶಕ್ತಿ ಇದೆಯಾ? ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಮೊದಲು ಪರ್ಮಿಷನ್ ಕೊಟ್ಟು ಆಮೇಲೆ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಅಧಿಕಾರ ಯಾರಿಗೂ ಇಲ್ಲ. ಆದರೆ ನಮ್ಮನ್ನು ಒಂದು ಯಾವುದೋ ಪ್ರಭಾವಿ ವ್ಯಕ್ತಿಗಳಿಂದ ನಮ್ಮನ್ನು ಸಂಘಟನೆಯನ್ನು ತುಳಿತಕ್ಕಂಥ ಇದು ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಹಣದ ಆಮಿಷನೂ ಕೂಡ ಒಡ್ಡಿದ್ರು. ಆದರೆ ನಾವು ಯಾವುದಕ್ಕೂ ನಾವು ಅದನ್ನು ಬಗ್ಲಿಲ್ಲ. ನಾವು ಸಂಘಟನೆಯನ್ನು ತಾಯಿ ಅಂತ ನಂಬಿದ್ವಿ. ಈ ಹೋರಾಟನ ಹತ್ತಿಕ್ಕುವಂತ ಕೆಲಸ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹೋರಾಟದಿಂದ ನಾವು ಹಿಂದೆ ಸರಿಯೋದಿಲ್ಲ, ಮುಂದೆ ಹೋರಾಟ ಮಾಡೇ ಮಾಡ್ತೀವಿ. ಈ ಮುಂದಿನ ಯಾರೇ ರಾಜಕಾರಣಿ ಆಗಿರ್ಬೋದು, ಜನಪ್ರತಿನಿಧಿಗಳಿಗೂ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆ ನಾವು ತಲುಪಿಸ್ತೀವಿ. ನಮ್ಮ ನ್ಯಾಯ ಸಿಗೋ ತನಕ ನಾವು ಹೋರಾಟ ಬಿಡಲ್ಲ.